1976ರಲ್ಲಿ ಪ್ರಾರಂಭಗೊಂಡಂತಹ ಶ್ರೀಕೃಷ್ಣ ಭಜನಾ ಮಂದಿರ ಇವತ್ತಿನ ತನಕ ಶನಿವಾರದ ಭಜನೆ ಯಾವುದೇ ಕೊರೋನಾ ಇರಲಿ, ಯಾವುದೇ ಕರ್ಫ್ಯೂ ಇರಲಿ, ಯಾವುದೇ ಇದ್ರೂ ಕೂಡ ನಡೀತಾ ಬಂದಿದೆ. ಹಿಂದಿನ ಕಾಲದಲ್ಲಿ ಮದುವೆ ಸಮಾರಂಭಗಳು ಇಲ್ಲಿ ನಡೀತಾ ಇತ್ತು. ಇದು ಪುತ್ತೂರು ತಾಲೂಕಿನ ಅರಿಯಡ್ಕ ಗ್ರಾಮ ಗೌಡಿಚಾರು ಹೆಮ್ಮೆ ಪಡುವ ವರದಿ. 1976ರಲ್ಲಿ ಆರಂಭವಾದ ಪುಟ್ಟ ಭಜನಾ ಮಂದಿರವೊಂದು ಹೆಮ್ಮರವಾಗಿ ಬೆಳೆದು ಇಂದು ದೇವಸ್ಥಾನದಂತೆ ನಿರ್ಮಾಣವಾಗುತ್ತಿರುವ ಕತೆ. ಭಜನೆಯಿಂದಲೇ ದೇವರನ್ನ ಆರಾಧಿಸಿ ನೆಮ್ಮದಿ ಕಂಡುಕೊಂಡವರ ಮಾತು. ಈ ಭಜನಾ ಮಂದಿರವನ್ನ ಕಟ್ಟಬೇಕು, ಸಮಾಜಕ್ಕೊಂದು ಮಾದರಿ ಕಾರ್ಯವನ್ನ ಮಾಡಬೇಕು ಅಂದುಕೊಂಡವರ ಯಶಸ್ಸಿನ ಕಥೆ. ಐತಿಹಾಸಿಕವಾಗುವಂತೆ ನಿರ್ಮಾಣವಾಗಿದೆ ಭಜನಾ ಮಂದಿರ. ಪುತ್ತೂರು ತಾಲೂಕಿನ ಅರಿಯಡ್ಕ ಗ್ರಾಮದ ಶ್ರೀ ಕೃಷ್ಣ ಭಜನಾ ಮಂದಿರ ಐತಿಹಾಸಿಕವಾಗಿ ನಿರ್ಮಾಣ ಆಗ್ತಾ ಇದೆ. ಪುತ್ತೂರು ತಾಲೂಕಿನಲ್ಲೇ ಇಂತಹ ಭಜನಾ ಮಂದಿರ ಇಲ್ಲ ಅನ್ನುವ ರೀತಿಯಲ್ಲಿ ಕಾಮಗಾರಿ ನಡೆದಿದ್ದು ಅಂತಿಮ ಹಂತದ ಕೆಲಸ ಕಾರ್ಯ ನಡೀತಾ ಇದೆ. ಹಾಗಂತ ಈ ಭಜನಾ ಮಂಡಳಿಯ ಇತಿಹಾಸ 50 ವರ್ಷಗಳನ್ನೂ ದಾಟಿದೆ. 1976ರಲ್ಲಿ ಗೌಡಿಚಾರು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಕಟ್ಟಡದಲ್ಲಿ ಶ್ರೀಕೃಷ್ಣ ಭಜನಾ ಸಂಘ ಅಸ್ತಿತ್ವಕ್ಕೆ ಬಂತು. 1983ರಲ್ಲಿ ಸ್ವಂತ ಜಾಗದಲ್ಲಿ ನೂತನ ಮಂದಿರ ನಿರ್ಮಾಣ. 1983ರಲ್ಲಿ ಭಜಕರೆಲ್ಲ ಸೇರಿ ನೂತನ ಭಜನಾ ಮಂದಿರ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾದರು. ಜನವರಿ 7, 1983ರಂದು ಈ ಭಜನಾ ಮಂದಿರವನ್ನ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಲಾಯಿತು. 1976ರಿಂದ ಪ್ರತಿ ಶನಿವಾರ ನಡೆದಿದೆ ಭಜನೆ. ಕೊರೋನಾ ಕಾಲದಲ್ಲೂ ನಿಂತಿಲ್ಲ ಭಜನೆ. ಹುಣ್ಣಿಮೆ ಮತ್ತು ಶನಿವಾರದಂದು ಭಜನೆ, ಇದು ಇಲ್ಲಿನ ವಿಶೇಷತೆ. 1976ರಿಂದ ಇಲ್ಲಿಯವರೆಗೆ ಈ ಭಜನಾ ಮಂದಿರದಲ್ಲಿ ಭಜನೆ ನಿಂತಿಲ್ಲ. ಪ್ರತಿ ಶನಿವಾರ ಮತ್ತು ಹುಣ್ಣಿಮೆಯ ದಿನ ಭಜನೆ ನಡೀತಾ ಬಂದಿದೆ. ಕೊರೋನಾದ ಕಾಲದಲ್ಲೂ ಕೂಡ ಭಜನೆ ನಡೆದಿದ್ದು ವಿಶೇಷ. ಅದರಿಂದ ನಿರಂತರವಾಗಿ ಭಜನೆಯನ್ನ ಮಾಡುತ್ತಾ ದೇವರ ಆರಾಧನೆ ಇಲ್ಲಿ ನಡೆಯುತ್ತಲೇ ಇದೆ. 1976ರಲ್ಲಿ ಪ್ರಾರಂಭಗೊಂಡಂತಹ ಶ್ರೀಕೃಷ್ಣ ಭಜನಾ ಮಂದಿರ ಅಂದಿನ ಕಾಲದಲ್ಲಿ ಗೋಪಾಲಕೃಷ್ಣ ಗೌಡ್ರು, ಅದೇ ರೀತಿ ಅರಿಯಡ್ಕ ಎ ಬಿ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಇಲ್ಲಿಯ ಧಾರ್ಮಿಕತೆಗೆ ಒಗ್ಗೂಡುವಂತೆ ಇದೇ ಹತ್ತಿರದ ಕುಂಬಾರರ ಸೊಸೈಟಿಯಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರವು ಕೃಷ್ಣಮೂಲ್ಯರ ನೇತೃತ್ವದಲ್ಲಿ ಮಡಿಕೆ ತಯಾರಿಕರ ಸಂಘದ ಸಣ್ಣ ಕೊಠಡಿಯಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರ ಪ್ರಾರಂಭಗೊಂಡಿತು. ತದನಂತರ ಪ್ರತಿ ಶನಿವಾರ ಮತ್ತು ಹುಣ್ಣಿಮೆಯ ದಿನದಂದು ಭಜನೆಗಳು ಅಂದಿನಿಂದ ಇಂದಿನ ತನಕವೂ ನಡೆದುಕೊಂಡು ಬರುತ್ತಿದೆ. ತದನಂತರ 1980ರಲ್ಲಿ ಆಗಿನ ಎಲ್ಲ ಸದಸ್ಯರು ಸೇರಿಕೊಂಡು ಶ್ರೀಕೃಷ್ಣ ದೇವರಿಗೆ ಸ್ವಂತ ಕಟ್ಟಡ ಆಗಬೇಕು ಅಂತೇಳಿ ಒಂದು ಇರಾದೆಯನ್ನು ಇಟ್ಟುಕೊಂಡು ಇದೇ ಜಾಗದಲ್ಲಿ ಒಂದು 7 ಸೆನ್ಸ್ ಜಾಗವನ್ನು ಖರೀದಿ ಮಾಡಿ ಶ್ರೀಕೃಷ್ಣ ಭಜನಾ ಮಂದಿರದ ಕೆಲಸಕ್ಕೆ ಶುರು ಮಾಡಿದರು. 1983ರಲ್ಲಿ ಜನವರಿ 7ನೇ ತಾರೀಕಿನಂದು ಇಲ್ಲಿರುವಂತಹ ಹಳೆಯ ಭಜನಾ ಮಂದಿರ ಲೋಕಾರ್ಪಣೆಗೊಂಡಿತು. ತದನಂತರ ಸಣ್ಣ ಸಣ್ಣ ಲೋಪದೋಷಗಳು ಕಂಡುಬಂದಾಗ ದೈವಜ್ಞರ ಚಿಂತನೆಯಲ್ಲಿ ಕಂಡುಬಂದಂಥ ವಿಷಯ ಏನಂತ ಹೇಳಿದರೆ, ಉಪಕಟ್ಟಡಗಳು ಭಜನಾ ಮಂದಿರಕ್ಕೆ ತಾಗಿಕೊಂಡಿರುವುದರಿಂದ ಕೆಲವು ದೋಷಗಳಿವೆ. ಇವುಗಳನ್ನು ಸರಿಪಡಿಸಲಿಕ್ಕೋಸ್ಕರ ಹಳೆಯ ಭಜನಾ ಮಂದಿರವನ್ನು ಸ್ವಲ್ಪ ತೆಗೆದು ಹೊಸದರಾಗಿ ನಿರ್ಮಿಸಿದರೆ ಒಳ್ಳೆಯದು ಅಂತೇಳಿ ಕಂಡುಬಂತು. ಆ ಸಂದರ್ಭದಲ್ಲಿ ಕೊರೋನಾ ಸಹ ಎದುರಾಯಿತು. ಊರಿನವರು ಸೇರಿಕೊಂಡು ಏಪ್ರಿಲ್ ತಿಂಗಳಲ್ಲಿ ಒಂದು ಸಾರ್ವಜನಿಕರ ಸಭೆಯನ್ನು ಕರೆದೆವು. ಈ ಸಂದರ್ಭದಲ್ಲಿ ಈ ಒಂದು ಭಜನಾ ಮಂದಿರದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವಂತಹ ಜವಾಬ್ದಾರಿ ನನ್ನ ಬೆಲೆ ಬಿತ್ತು ಎಂದು ಆ ಒಂದು ಕೆಲಸಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಈ ಒಂದು ಭಜನಾ ಮಂದಿರದ ಕಾರ್ಯಕ್ರಮವನ್ನು ಇಷ್ಟರ ತನಕ ಮಾಡಿಕೊಂಡು ಬಂದಿದ್ದೇವೆ. ಪ್ರಶ್ನಾ ಚಿಂತನೆಯಲ್ಲಿ ಕಟ್ಟಡದ ಲೋಪದೋಷ ಬಯಲು, ನೂತನ ಕಟ್ಟಡ ರಚಿಸಲು ಮುಂದಾಗಿ ಈಗ ಉದ್ಘಾಟನೆಗೆ ಸಜ್ಜು. ಹೀಗೆ ಭಜನಾ ಮಂದಿರದಲ್ಲಿ ನಿರಂತರವಾಗಿ ದೇವತಾ ಕಾರ್ಯಗಳು ನಡೀತಾ ಇದ್ರೂ ಕಾರ್ಯಕ್ರಮಗಳಿಗೆ ಲೋಪದೋಷಗಳು ಕಂಡುಬರಲು ಪ್ರಾರಂಭವಾಯಿತು. ಇದಕ್ಕಾಗಿ
ಪ್ರಶ್ನಾ ಚಿಂತನೆ ಇಟ್ಟಾಗ ನೂತನ ಮಂದಿರ ಅವಶ್ಯವಾಗಿರುವ ಬಗ್ಗೆ ತಿಳಿಯಲಾಯಿತು. ಹರಿಹರ ಕಡೆ ಶ್ರೀಕೃಷ್ಣ ಭಜನಾ ಮಂದಿರ ಒಂದು ಭಾರಿ ಶೋ ಕೂಡ ಅನ್ನೋದೇ ಮಾತನಾಡಿಗೆ ಮನುಷ್ಯ ಅಂತಾನೆ ಎಡ್ಡ ರೀತಿಯ ಒಂದು ಭಜನಾ ಮಂದಿರ ಅಂಗ್ಲು ಮಾತನಾಡ ಸಹಕಾರಗಳು ಕೃಷ್ಣ ಪ್ರಸಾದ್ ಮುನಿಗಳ ಆರಾಮ ಶಿಲ್ಪನ ಭಜನೆ ಭಾರಿ ಶೋಗಳು ಒಂದು ಭಜನಾ ಮಂದಿರ ಮಲ್ಪಗಳ ಮಂದಿರ ಅಂತಾನೆ ಆರ್ನ ರೀತಿಯ ದೊಡ್ಡ ಆಧಾರಗಳು ಅಂತ ಭಾರಿ ಶೋಗಳು ಒಂದು ಭಜನಾ ಮಂದಿರ ಆರ್ನ ಪ್ರಕಾರಗಳು ಅಂತ ಆ ಒಂದು ಉದ್ಘಾಟನೆಗೆ ಸಜ್ಜಾಗಿದೆ ಭಜನಾ ಮಂದಿರ ಸಭಾಭವನ. ಜನವರಿ 6ರಿಂದ 9ರವರೆಗೆ ಪ್ರತಿಷ್ಠಾ ಮಹೋತ್ಸವ. ಶ್ರೀಕೃಷ್ಣ ದೇವರ ರಜತ ಛಾಯಾಫಲಕ ಪ್ರತಿಷ್ಠೆ, ಸಭಾಭವನ ಲೋಕಾರ್ಪಣೆ. ಶ್ರೀಕೃಷ್ಣ ಭಜನಾ ಮಂದಿರ ಮತ್ತು ಸಭಾಭವನದ ಲೋಕಾರ್ಪಣೆಗೆ ದಿನಾಂಕ ನಿಗದಿಯಾಗಿದ್ದು ಜನವರಿ 6ರಿಂದ 9ರವರೆಗೆ ಕಾರ್ಯಕ್ರಮಗಳು ನಡೆಯಲಿವೆ. ಪುನರ್ನಿರ್ಮಿತ ಭಜನಾ ಮಂದಿರದಲ್ಲಿ ಶ್ರೀಕೃಷ್ಣ ದೇವರ ರಜತ ಛಾಯಾಫಲಕ ಪ್ರತಿಷ್ಠೆ ಮತ್ತು ಶ್ರೀಕೃಷ್ಣ ಸಭಾಭವನ ಲೋಕಾರ್ಪಣೆ ಹಾಗೂ ಭಜನಾ ಮಂಗಳೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಒಂದಂತೂ ನಿಜ, ಊರಿನವರ ಮತ್ತು ಪರ ಊರಿನವರ ತುಂಬು ಹೃದಯದ ಸಹಕಾರದಿಂದ ಈ ಸ್ಥಿತಿಗೆ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ. ಸಾಧಾರಣ 1 ಕೋಟಿ ವೆಚ್ಚದಲ್ಲಿ ಆಗುವಂತಹ ಈ ಕಾರ್ಯಕ್ರಮ ಈಗ ತಾನೇ ಸಾಧಾರಣ 40 ಲಕ್ಷಕ್ಕಿಂತಲೂ ಜಾಸ್ತಿ ಹಣ ಸಂಗ್ರಹ ನಮ್ಮ ಹತ್ರ ಇದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಿಂದಲೂ ಕೂಡ ಹಣ ಬರ್ಬೋದು, ಹಾಗೆಯೇ ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಎಂಬ ನಂಬಿಕೆ ನಮ್ಮದು. ಭಜನಾ ಮಂದಿರ ಸಭಾಭವನ ನಿರ್ಮಾಣಕ್ಕೆ ಸರ್ಕಾರದ ಸಾಥ್. ಪ್ರತ್ಯೇಕ ಯೋಜನೆಗಳಿಂದ 25 ಲಕ್ಷ ಅನುದಾನ. ಹರಿಹಡ್ಕ ಭಜನಾ ಮಂದಿರ ನಿರ್ಮಾಣಕ್ಕೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಮುತುವರ್ಜಿ ವಹಿಸಿ ಸುಮಾರು 15 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಸಮುದಾಯ ಭವನಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿಯವರು 10 ಲಕ್ಷ ಒದಗಿಸುವ ಭರವಸೆ ನೀಡಿದ್ದಾರೆ. ಮಂದಿರ ದಿವ್ಯವಾದ ಮತ್ತು ಭವ್ಯವಾದ ಭಜನಾ ಮಂದಿರವನ್ನು ಎಲ್ಲ ಊರವರ ಸಹಕಾರದೊಂದಿಗೆ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಮಂದಿರವನ್ನು ರಚಿಸಿದ್ದಾರೆ. ಇಲ್ಲಿ ಹಿಂದಿನ ಕಾಲದಲ್ಲಿ ಮದುವೆ ಸಮಾರಂಭಗಳು ಇಲ್ಲಿ ನಡೀತಾ ಇತ್ತು. ಆ ಒಂದು ಪದ್ಧತಿಯನ್ನು ಉಳಿಸಿಕೊಳ್ಬೇಕು ಎನ್ನುವಂತಹ ದೃಷ್ಟಿಯಿಂದ ಸಭಾಮಂದಿರವನ್ನು ರಚಿಸಿಕೊಂಡು ಈ ಕಷ್ಟದ ಕಾಲದಲ್ಲಿ ಎಲ್ಲ ಭಗವದ್ಭಕ್ತರ ಸಹಕಾರದಿಂದ ಇದನ್ನು ರಚನೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಸಂತೋಷ ಪಡ್ತೇನೆ. ಈ ಒಂದು ಮಂದಿರದ ಅಭಿವೃದ್ಧಿಗೆ ನಮ್ಮ ಪುತ್ತೂರಿನ ಶಾಸಕರಾದ ಸಂಜೀವ ಮಠಂದೂರವರು ಸುಮಾರು 15 ಲಕ್ಷ ರೂಪಾಯಿಗಳನ್ನು 10 ಲಕ್ಷ ರೂಪಾಯಿಗಳನ್ನು ಮಂದಿರದ ಜೀರ್ಣೋದ್ಧಾರಕ್ಕೆ ಹಾಗೂ 5 ಲಕ್ಷ ರೂಪಾಯಿಗಳನ್ನು ಈ ಮಂದಿರದ ಎದುರುಭಾಗದಲ್ಲಿ ಇಂಟರ್ಲಾಕ್ ಅಳವಡಿಸಲು 5 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಹಾಗೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿಗಳು ಸಮುದಾಯ ಭವನಕ್ಕೆ ಸುಮಾರು 10 ಲಕ್ಷ ರೂಪಾಯಿಗಳನ್ನು ನೀಡುವುದಾಗಿ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಯುವಕರ ಉತ್ಸಾಹವು ಈ ಭಜನಾ ಮಂದಿರದ ನಿರ್ಮಾಣಕ್ಕೆ ಪ್ರೇರಣೆ. ಪ್ರತಿದಿನವೂ ಕೂಡ ಈ ಭಜನಾ ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಜಕರು ಸೇರುತ್ತಾರೆ. ಯುವಕರ ಉತ್ಸಾಹ ಊರಿಗೆ ಊರೇ ಒಂದಾಗಿ ಇದರಲ್ಲಿ ಸೇರಿಕೊಂಡಿದ್ದು ವಿಶೇಷ. ಶ್ರೀಕೃಷ್ಣ ಭಜನಾ ಮಂದಿರದ ಬ್ರಹ್ಮಕಲಸಗೂ ದಿನ ನಿಗದಿ ಆಗ್ತದೆ. ಆಜಿ ತಾರೀಕು ಜನವರಿ 7 ಎನ್ಮ ವರ್ಮ ಈ ಒಂಜಿ 3 ದಿನದ ಕಾರ್ಯಕ್ರಮ ಈ ಕ್ಷೇತ್ರೋಡು ಭಾರಿ ವಿಜೃಂಭಣೆ ನಡಪಡುವಂದು ಇಡೀ ಹರಿಹಡ್ಕ ಗ್ರಾಮದ ಹಿಂದೂ ಬಂಧುಲ್ನ ಒಂಜಿ ಬೇಡಿಕೆ ಅಂಚನೆ ಆಗಲೊಂಜಿ ಆಸೆ. ಅಂಚನೆ ಈ ಗ್ರಾಮಡು ದೇವಸ್ಥಾನ ಹೆಜ್ಜಿ ಕೊಂಜಿ ವೆಂಕಟರಮಣ ಮಠ ಕೊಂಜಿ ಗ್ರಾಮ ದೈವದ ಜುಮಾಜಿನ ಸ್ಥಾನ ಅವುಕೊಂಡ ದೇವಸ್ಥಾನಕ್ಕೂ ಸಮಾನವಾಯಿನಂಚಿನ ಮಾಂತೆರ್ಲ ಇಡೀ ಗ್ರಾಮದ ಪ್ರತಿಯೊಂದು ಹಿಂದೂ ಬಂಧುಲ್ಲ ನಮ್ಮನಂಚಿನ ಕ್ಷೇತ್ರ ಈ ಕೌಡಿಚಾಲದ ಶ್ರೀಕೃಷ್ಣ ಭಜನಾ ಮಂದಿರ ಅಂತ ಬಂಜಾರೆ ನಾನು ಭಾರಿ ಸಂತೋಷ ಪಡೆಯೊಂದಿಲ್ಲ. ಮುಕ್ತ ಜವನಿಯರು ಭಾರಿ ಪೊರ್ಲದ ಸಹಕಾರ ರಾತ್ರಿದ ಪೊರ್ತುಡು ಶ್ರಮದಾನ ಮಂಟನ ಮೂಲಕ ಅವಂಚನೆ ಪ್ರತಿ ಒಂಜಿ ಮನವಿ ಪತ್ರನು ವಿಜ್ಞಾಪನೆ ಪತ್ರನು ಇಲ್ಲಿ ಪ್ರಕಾರಲ ಎಡ್ಡೆ ರೀತಿಯ ಸಹಕಾರ ಕೊಡ್ತಾರೆ. ಆ ಸಹಕಾರದ ಮುಖಾಂತರ ಇನ್ನು ಈತೊಂಜಿ ಪೊರ್ಲುಡು ಈ ಭಜನಾ ಮಂದಿರ ಆ ಒಂದು ಬಂಜಾರನ್ನು ಇಚ್ಛೆ ಪಡೋದಿಲ್ಲ. ಪ್ರತಿದಿನವೂ ಸೇವೆ ಸಲ್ಲಿಸುತ್ತಿದ್ದಾರೆ ಭಜಕರು. ಇಲ್ಲಿ ಪ್ರತಿನಿತ್ಯವೂ ಭಜಕರು ಇದ್ದೇ ಇರುತ್ತಾರೆ. ಕಾಮಗಾರಿಗಳ ವೀಕ್ಷಣೆ ಮಾಡುತ್ತಾ ಕಾಮಗಾರಿ ಮಾಡುವವರಿಗೆ ನೆರವಾಗುತ್ತಾ ಸದಾ ಬೆಂಬಲವಾಗಿ ನಿಲ್ಲುತ್ತಾರೆ. ದೇವರು ಸೇವೆ ಮಾಡ್ಕೊಂಡು ಯೋಗೊಂದು ತಿರಿಯೊಂದು ನಾನು 12 ಮುಟ್ಟಲು ನಾನು ಚೆನ್ನಾಗಿ ಪ್ರತಿಷ್ಠೆ ಮುಟ್ಟಲ್ಲ ಮಾಡಿದ ದೇವರ ಸೇವೆ ಇನ್ನಿತರಲ್ಲಿ ನಮಗೂ ಉದ್ದೇಶ ಸೇವೆ ಮಾಡ್ಕೊಂಡು ಹೀಗೆ
ಅರಿಯಡ್ಕದ ಕೌಡಿಚಾರ್ನಲ್ಲಿರುವ ಶ್ರೀಕೃಷ್ಣ ಭಜನಾ ಮಂದಿರದ ಹಾಗೂ ಸಭಾಭವನದ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದ್ದು ಪ್ರತಿಷ್ಠಾ ಮಹೋತ್ಸವಕ್ಕೆ ಸಜ್ಜಾಗಿದೆ. ಭಜಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ನಿರೀಕ್ಷೆ ಇದ್ದು ದಿಕ್ಕೆಲ್ ಬಂದು ವ್ಯವಸ್ಥೆ ಕಲ್ಪಿಸಲು ಸಮಿತಿಯು ಸಜ್ಜಾಗಿದೆ. ಜನವರಿಯ ಕಾರ್ಯಕ್ರಮಕ್ಕೆ ಎಲ್ಲರಿಂದಲೂ ಸ್ವಾಗತ. ಈ ಭಜನಾ ಮಂದಿರ ಮತ್ತು ಸಭಾಭವನದ ಉದ್ಘಾಟನೆಯ ದಿನಾಂಕ ಸಮೀಪವಾಗ್ತಾ ಇದೆ. ಭಜನಾ ಮಂದಿರದ ನಿರ್ಮಾಣದ ಮತ್ತೊಂದು ವಿಸ್ತೃತ ವರದಿ ಮುಂದಿನ ದಿನಗಳಲ್ಲಿ ಪ್ರಸಾರವಾಗಲಿದೆ. ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.